ಭಾರತ ಸರ್ಕಾರ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಮಂಗಳೂರು, ರಾಷ್ಟ್ರೀಯ ಸೇವಾ ಯೋಜನೆ, ಆಳ್ವಾಸ್ ಕಾಲೇಜು, ನೇತಾಜಿ ಬ್ರಿಗೇಡ್ ಮೂಡಬಿದರೆ ಇವುಗಳ ಜಂಟಿ ಆಶ್ರಯದಲ್ಲಿ ಕೋವಿಡ್ ಜಾಗೃತಿ ಕಾರ್ಯಕ್ರಮವು ಮೂಡಬಿದರೆಯಲ್ಲಿ ನಡೆಯಿತು. ಮೂಡಬಿದರೆಯ ಸ್ವರಾಜ್ ಮೈದಾನದ ಮಾರ್ಕೆಟ್ ಬಳಿ, ಪೇಟೆಯ ಬಸ್ ನಿಲ್ದಾಣದ ಆವರಣ ಸಹಿತ 4 ಕಡೆಗಳಲ್ಲಿ ಆಳ್ವಾಸ್ನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಜನರಿಗೆ ಕೋವಿಡ್ ಜಾಗೃತಿಯನ್ನ ಮೂಡಿಸಿದರು. ಪುರಸಭಾ ಸದಸ್ಯ ರಾಜೇಶ್ ನಾಯಕ್, ಸಹಾಯಕ ಪೊಲೀಸ್ ನಿರೀಕ್ಷಕ ಆನಂದ್, ನೆಹರು ಯುವ ಕೇಂದ್ರದ ಮೂಡಬಿದರೆ ತಾಲೂಕು ಪ್ರತಿನಿಧಿ ಸುಷ್ಮಿತಾ ಬಿಯಾರ್, ಆಳ್ವಾಸ್ ಕಾಲೇಜಿನ ಎನ್ಎಸ್ಎಸ್ ಸಂಯೋಜಕರಾದ ವಸಂತಿಯೇ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.